ಹೌದು, ಈ ಪಡಿತರ ವ್ಯವಸ್ಥೆ ಬಗ್ಗೆ ಭಾಳಷ್ಟು ದೂರುಗಳು ಬರ್ತಾ ಇರುವಂಥ ನಮಗೆ ಸಮಯ ಸಾಕಾಗೋದಿಲ್ಲ ಅಂತ. ಏನಂದರೂ ಕೂಡ 7 ಗಂಟೆ ಒಳಗೆ ಅವರಿಗೆ ಆರಂಭ ಮಾಡಲಿಕ್ಕೂ ಆಗೋದಿಲ್ಲ ಅಂತ ಕೆಲವು ಸಂದರ್ಭಗಳಲ್ಲಿ. ಗ್ರಾಮೀಣ ಭಾಗದಲ್ಲಿ ಅವರಿಗೆ ತಲುಪಲಿಕ್ಕೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ಭಾಗಕ್ಕೆ ತಲುಪಲಿಕ್ಕೆ ಸಮಯ ಬೇಕಾಗ್ತದೆ ಅಂತ ಅನ್ನುವಂಥದ್ದು. ಈಗ ರೇಷನ್ ಬಗ್ಗೆ ಈಗಾಗಲೇ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ತಹಸೀಲ್ದಾರಲ್ಲಿ ಮಾತಾಡಿದ್ದೇವೆ. ಒಂದು BPLನವರಿಗೆ ನಾವು ರೇಷನ್ ಕೊಡ್ತಾ ಇದ್ದೇವೆ. ಅದರ ಒಟ್ಟಿಗೆ APLನವರಿಗೆ ವಿಲ್ಲಿಂಗ್ನೆಸ್ ಮೇಲೆ ಅವರು ಬೇಡಿಕೆ ಸಲ್ಲಿಸಿದರೆ ಅವರಿಗೆ ಕೊಡುವಂಥ ಸಂಗತಿಯನ್ನು ಮಾಡ್ತೇವೆ. ಈ ಇಬ್ಬರಿಗೂ ನಾವು ಈಗ ವೇರಿಯೇಷನ್ ಹೇಗೆ ಕೊಡ್ತೇವೆ ಅಂದರೆ 10 ಗಂಟೆ ಒಳಗಡೆ ಬರಬೇಕು ಅಂತ. ಈಗ 12 ಗಂಟೆಗೆ ಅದನ್ನು ವಿಸ್ತರಣೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಒಪ್ಪಿಕೊಂಡಿದ್ದೆ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಏನು ಹೇಳಿದ್ದೇವೆ ಅಂದರೆ ದಿನಸಿ ಮತ್ತು ರೇಷನ್ ಎರಡಕ್ಕೂ ಲಘುವಾಗುತ್ತದೆ. ಇನ್ನು 12 ಗಂಟೆವರೆಗೆ ಅಥವಾ 12 ಗಂಟೆ ತನಕ ರೇಷನ್ ಮಾತ್ರ. ಈ ವಾರ್ಡ್ ಒಂದೊಂದೇ ವಾರ್ಡ್ನವರನ್ನು ಒಂದೊಂದು ದಿವಸ ಬರಲಿಕ್ಕೆ ಹೇಳಿ. ಮತ್ತು ಪಂಚಾಯತಲ್ಲಿ ಒಂದು ವೆಹಿಕಲ್ ಮಾಡಿ ಆ ಮನೆಗೆ ಅದನ್ನು ತಲುಪಿಸಲಿಕ್ಕೂ ನಾವೀಗ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಗ್ರಾಮೀಣ ಭಾಗದಲ್ಲಿ. ಯಾಕೆ ಮಾಡ್ತೇವೆ ಅಂದರೆ ಈಗ ಕೆಲವು ಮನೆಯಲ್ಲಿ ಪಾಸಿಟಿವ್ ಕೇಸ್ ಇದ್ದವರಿದ್ದಾರೆ, ಕೆಲವು ಕಂಟೈನ್ಮೆಂಟ್ ಅಂತೇಳಿ ಘೋಷಣೆ ಮಾಡಿದ್ದಾರೆ, ಝೋನ್ ಅಂತ ಅಲ್ಲಿವರೆಗೆ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಅದರ ಜೊತೆಯಲ್ಲಿ ನಾವು ತಂಬು ಕೊಟ್ಟು ಆ ರೇಷನ್ ಪಡ್ಕೊಳ್ಬೇಕಿತ್ತು. ಈಗ ಮ್ಯಾನ್ಯುವಲಲ್ಲಿ ಅವರ ಆಧಾರ್ ಕಾರ್ಡಿನ ಆಧಾರದಲ್ಲಿ ಈ ಸಲ ಮೇ ತಿಂಗಳಲ್ಲಿ ರೇಷನ್ ವಿತರಣೆ ಮಾಡುವಂಥ ಸಂಗತಿಯನ್ನು ಮಾಡಿದೆ. ಅದರಿಂದ ಸಮಸ್ಯೆ ಆಗದ ರೀತಿಯಲ್ಲಿ ಈಗ ಪಂಚಾಯತ್ ಅಧ್ಯಕ್ಷರು ಅಲ್ಲಿಯ ಕಾರ್ಯಪಡೆ ಎಲ್ಲ ಮನೆಗೆ ರೇಷನನ್ನು ತಲುಪಿಸುವಂಥ ಸಂಗತಿಯನ್ನು ಈಗ ಮಾಡ್ತಾರೆ. ಆರಂಭದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ಯಾಕಂದರೆ ಅದು ಹಿಂದಿನ ಬಾರಿ ಯಾವ ರೀತಿಯಾಗಿ ವಿತರಣೆ ಆಗಿತ್ತು ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿದರು. ಆದರೆ ಈಗ ನಾವು ಮೊನ್ನೆಯಿಂದ ಅದಕ್ಕೆ ಏನು ಬದಲಿ ಸೂತ್ರಗಳನ್ನು ಮಾಡಬೇಕು ಅದನ್ನು, ಹಾಗಾಗಿ ಸಮಯಾವಕಾಶದ ಕೊರತೆ ಅಂತ ಆಗುವುದಿಲ್ಲ, ಮನೆಗೆ ತಲುಪುವಂಥದ್ದು ಆಗ್ತದೆ.